ಹಾಯ್ ನಮಸ್ಕಾರ ವೀಕ್ಷಕರು, ಇದು ನಮ್ಮ ಟಿಆರ್ಪಿ ನಮ್ಮ ಸೌರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ನಮ್ಮ ಸೌರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಅಡುಗೆ ಡೈಲಿ ಮಾಡ್ತಾ ಇದ್ದೀರಾ. ಹಾಗೆ ಇವತ್ತು ಸ್ಪೆಷಲ್ ಆಗಿ ನಮ್ಮ ಜೊತೆ ರೂಪಾ ಸುರೇಶ್ ಮ್ಯಾಮ್ ಇದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರು ಗೊತ್ತಿರೋಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಬೋದು. ಹಾಯ್ ಮ್ಯಾಮ್, ಕಾರ್ಯಕ್ರಮ ಸ್ವಾಗತ. ಹೇಗಿದ್ದೀರಾ? ಆರಾಮ, ನೀವು ಹೇಗಿದ್ದೀರಾ? ನಾವು ಕೂಡ ಆರಾಮಾಗಿದ್ದೀವಿ. ಓಕೆ, ಅಡುಗೆ ಮನೆಗೆ ಬಂದಾಗ ಆರಾಮಾಗಿ ಇರಬೇಕಲ್ಲ, ಇಲ್ಲ ಅಡುಗೆ ಎಲ್ಲ ಕರೆಕ್ಟ್ ಆಗಲ್ಲ. ಓಕೆ, ಏನು ಸ್ಪೆಷಲ್ ಇವತ್ತು ಮಾಡ್ತಿದ್ದೀರಾ? ಇವತ್ತು ನಾನೊಂದು ರಸ್ಕ್ ಹಲ್ವಾ ಮಾಡ್ತಾ ಇದ್ದೀನಿ. ಇನ್ನೊಂದು ರೆಸಿಪಿ ಕರಕಲಿ ಅಂತ ಮಾಡ್ತಾ ಇದ್ದೀನಿ. ಕೆಸುವಿನ ಎಲೆಯದ್ದು ಒಂದು ಈಗ ಸೀಸನ್ ಅಲ್ವಾ, ಅದಕ್ಕೋಸ್ಕರ ಅದರದ್ದೊಂದು ಚಟ್ನಿ ಮಾಡೋದು. ಕರಕಲಿ ಅಂದರೆ ಕೆಸು ಖಾರ ಉಂಟು ಆ ಥರನ? ಅದು ಕರ್ಕಲಿ ನಾರ್ತ್, ಅದು ಆ್ಯಕ್ಚುಲಿ ಉತ್ತರ ಕರ್ನಾಟಕದ ಸ್ಪೆಷಲ್. ಅದು ನಮ್ಮಲ್ಲಿ ಕಡಿಮೆ ಅದನ್ನು ಮಾಡೋದು, ಹಾಗೆ ಅದನ್ನು ನೀವು ಎಲ್ಲಿಂದ ಬರ್ತಿದ್ದೀರಾ? ನಾನು ವಿಟ್ಲದಿಂದ ಬರ್ತಾ ಇರೋದು. ಸೀದಾ ನಮ್ಮ ಸುರೇಶ್. ಓಕೆ, ಒಂದು ಕೆಸುವಿನ ಎಲೆಯದು ಕರಕಲಿ, ಇನ್ನೊಂದು ರಸ್ಕ್ ಹಲ್ವಾ ಅಂತ ಮಾಡಿ. ರಸ್ಕ್ ಹಲ್ವಾ ಎರಡು ಮಾಡ್ಲಿಕ್ಕೆ ಅಡುಗೆ ಹೋಗುವ? ಹಾಂ, ಖಂಡಿತ. ಅಡುಗೆ ಮನೆ ಒಂದೈತಲ್ಲ. ಹೌದು, ಈಗ ಫಸ್ಟಿಗೆ ಯಾವುದು ರಸ್ಕ್ ಹಲ್ವಾ ಮಾಡ್ತಾ ರಸ್ಕ್ ಹಲ್ವಾ ಮಾಡ್ತಿದ್ರಲ್ಲ. ಓಕೆ, ಅದು ಹೇಳಲಿಕ್ಕೆ ಚಂದಲ್ಲ, ರಸ್ಕ್ ಹಲ್ವಾ. ಓಕೆ, ದಿಢೀರಾಗಿ ಮಾಡುವಂತಹ ಒಂದು ಸ್ವೀಟ್ ಇದೆ. ದಿಢೀರ್ ಮಾಡ್ಬೋದಾ? ಓಕೆ, ಹಾಗಾದ್ರೆ ರಸ್ಕ್ ಎಲ್ಲ ತಂದಿಟ್ಟಿದ್ದು ಬರಣಿ ಎಲ್ಲ ಇದ್ರೆ ಹೌದು, ಯಾರಾದರೂ ಗೆಸ್ಟ್ ಬಂದ್ರೆಲ್ಲ ಸೀದಾ ಮಾಡಿ ಕೊಡ್ಬೋದು. 10 ಮಿನಿಟ್ಸ್ ಒಳಗಡೆ ಮಾಡಿ ಈಗ ನಾರ್ಮಲ್ ಆಗಿ ರಸ್ಕ್ ಅಂತ ಹೇಳಿದಾಗ ನಾವು ಟೀ ಜೊತೆಲ್ಲ ಹೌದು ಹಾಗೆಲ್ಲ ತಿಂತೇವೆ. ಇದರ ಹಲ್ವಾ ಮಾಡ್ತಿದ್ರೆ ಗಮ್ಮತ್ ಇರ್ಬೋದು. ಓಕೆ, ಸ್ಟಾರ್ಟ್ ಮಾಡುವಾಗಾದ್ರೆ ಓಕೆ, ಇವಾಗ ಫಸ್ಟಿಗೆ ರಸ್ಕನ್ನು ಮಿಕ್ಸಿಯಲ್ಲಿ ಹಾಕಿ ಪೌಡರ್ ಮಾಡ್ಕೊಳ್ಳೋದು. ಹಾಗಾದ್ರೆ ನಿಮಗೆ ಮಿಕ್ಸಿ ಬೇಕಲ್ಲ? ಹೌದು, ಈ ಥರ ಸ್ವಲ್ಪ ಸಣ್ಣ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ರಸ್ಕ್ ಅಂತೂ ಬೇಗ ಮಿಕ್ಸಿ ಅದೇ ಪೌಡ್ರ್ ಆಗುತ್ತೆ ಅದು. ಸಾಕಿ ಇದು. ಓಕೆ, ಇಷ್ಟನ್ನು ಈಗ ಫಸ್ಟಿಗೆ ಮಿಕ್ಸ್ ಮಾಡಿ ಕೊಡಬೇಕಲ್ಲ? ಪೌಡ್ರ್ ಆಯ್ತಲ್ಲ? ಅದೇ ನಾವು ಚಿಕ್ಕ ಜಾಡ ಆದ ಕಾರಣ ಎರಡು ಸಲ ಮಾಡ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಪುಡಿ ಮಾಡ್ಕೊಳ್ಳಿ. ಆಯ್ತಲ್ಲ, ಮಿಕ್ಸಿ ಅಂತ ರೆಡಿ ಆಯಿತು. ಆಯಿತು, ರಸ್ಕ್ ಮಿಕ್ಸ್ ಆಯ್ತಲ್ಲ. ಇವಾಗ ಇದನ್ನೆಲ್ಲ ಇಟ್ಟು ಹಾಕ್ಕೊಳ್ಳೋಣ. ಇವಾಗ ಒಂದು ಬಾಣಲಿ ಕೊಡಿ. ಓಕೆ, ಅಂದರೆ ಈಗ ರಸ್ಕ್ ಅಂತ ಪುಡಿ ಆಗಿದೆ. ಪುಡಿ ಆಯಿತು. ಬಾಣಲೆಯಲ್ಲಿ ಹಾಗಾದರೆ ಫಸ್ಟಿಗೆ ಒಲೆ ಒರೆಸ್ಬೇಕು. ಒಲೆ ಒರೆಸ್ಬೇಕು. ಇವಾಗ ಇದಕ್ಕೆ ತುಪ್ಪ ಹಾಕ್ಕೊಳ್ಬೇಕು. ತುಪ್ಪ ಅಂತ ಬಂದಾಗ ಕೇಸರಿಯವರ ಶುದ್ಧ ಹಸುವಿನ ತುಪ್ಪ ಹಾಕ್ತಿದ್ದೀವಿ. ಓಕೆ, ಸಾಕಾ? ಇನ್ನೊಂದು ಸ್ವಲ್ಪ ಬೇಕು. ಇದು ಹಲ್ವಾ ಮಾಡಿ ಜಾಸ್ತಿನೇ ಬೇಕಾಗುತ್ತೆ. ಸಾಕು, ಇವಾಗ ಸ್ವಲ್ಪ ಬಿಸಿ ಆಗಲಿ, ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಳೋದು. ಆ್ಯಕ್ಚುಲಿ ಇದು ತುಪ್ಪದಿಂದ ಮಾಡಿದರೆ ಚೆನ್ನಾಗಿರುತ್ತಲ್ಲ? ಹೌದು, ತುಪ್ಪನೇ ಹಾಕ್ಬೇಕು. ಪರಿಮಳ ಕೂಡ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಗಮ್ಮತ್. ಆಯ್ತಿದೆ, ಇವಾಗ ತುಪ್ಪ ಎಲ್ಲ ನೀರಾಯಿತು. ಇವಾಗ ಬಿಸಿ ಬಿಸಿಯಾದ ತುಪ್ಪ ಆಗಿದೆ. ಈಗ ಇವಾಗ ನಾವು ಪೌಡ್ರ್ ಮಾಡಿ ಇಟ್ಕೊಂಡು ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ರಸ್ಕನ್ನು ಕಲರ್ ನೋಡಿ, ಒಂಥರ ಬ್ರೌನ್ ಅಲ್ಲ? ಹೌದು, ಅದು ಹಲ್ವಕ್ಕೆ ಇದೆ, ಸ್ವೀಟ್ ರಸ್ಗೆ ಚೆನ್ನಾಗಿರುತ್ತೆ. ಸ್ವಲ್ಪ ಮೀಡಿಯಮ್ ಫ್ಲೇಮ್ ಈ ಥರ ಫ್ರೈ ಹಾಕ್ಕೊಳ್ಳಿ. ನಾವು ನಾರ್ಮಲ್ ಆಗಿ ಹಲ್ವಾ ಅಂತ ಬಂದಾಗ ಯಾವುದು ಗೋಧಿಯಿಂದೆಲ್ಲ ಮಾಡ್ತೀವಿ. ಹೌದು ಹೌದು, ದಿಢೀರ್ ಹಲ್ವಾ ಮಾಡ್ತೀವಿ. ಸ್ವಲ್ಪ ಕೂಡ ಗೋಧಿ ಆ್ಯಡ್ ಮಾಡಲಿಕ್ಕೆ ಇಲ್ಲ, ರಸ್ಕೆ ನಾನು ಈ ಥರದ್ದು ತುಂಬ ಮಾಡ್ತೀನಿ. ಹೌದು, ಮನೆಯಲ್ಲಿ. ಹಾಗಾದ್ರೆ ನಿಮ್ಮ ಮನೆಯಲ್ಲಿ ಬಂದರೆ ಈಗ ಜಾಸ್ತಿ ಹೌದು. ಎಷ್ಟು ಜನ ಇದ್ದೀರಾ ಮನೇಲಿ? ಇವಾಗ ನಾವಿಬ್ಬರೇ ಇರೋದು, ಹಸ್ಬೆಂಡ್ ಮತ್ತು ನಾನು. ನನಗೆ 2 ಮಕ್ಕಳು, ಮಗ ಮತ್ತು ಮಗಳು. ಮಗ ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ. ಹೌದು ಹೌದು ಹೌದು, ಮಗಳು ವರ್ಕ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಮನೆಯಲ್ಲಿ ನಿಮ್ಮದೇ ಅಡುಗೆ? ಹೌದು. ಹಸ್ಬೆಂಡ್ ಎಲ್ಲ ಹೆಲ್ಪ್ ಮಾಡೋದೆಲ್ಲ ಇಲ್ಲ? ಇಲ್ಲ, ಕಡಿಮೆ, ಬಟ್ ಅವ್ರಿಗೆ ಬರುತ್ತೆ. ಬರುತ್ತಲ್ಲ, ಅವರಿಗೆ ಬರುತ್ತಿದ್ದು ಬಂದಮೇಲೆ ಮುಗಿತು. ಹೌದು, ಜಾಸ್ತಿ ಅವರಿಗೆ ಅಡುಗೆ ಮಾಡೋದು. ಅದೇ, ಅಂದರೆ ನಾವಿಬ್ಬರೇ ಇರೋದಲ್ವಾ, ಹಾಗಾಗಿ ಬೇಕಾಗೋದಿಲ್ಲ. ನಾನೇ ಬೇಗ ಮಾಡಿ ಸ್ಕೂಲಿಗೆ ಹೋಗೋದ್ರಿಂದ ಬೇಗನೆ ಅದು. ಅಂದರೆ ನೀವು ಟೀಚಿಂಗಾ? ಹೌದು, ನಾನು ಟೀಚರ್. ಸ್ಕೂಲಿಗೆ ಹೋಗೋದು? ಹೌದು, ಟೀಚರಾಗಿ ವರ್ಕ್ ಮಾಡ್ತಾ ಇದ್ದೇನೆ ವಿಟ್ಲದಲ್ಲಿ. ನೋಡಿ, ತುಪ್ಪ ಎಲ್ಲ ಅರ್ಥ ಬಂತು. ಸ್ವಲ್ಪ ಆಗಬೇಕಿದೆ, ಇನ್ನು ಕೂಡ ಫ್ರೈ ಆಗಬೇಕು. ಅಲ್ವಾ ಅಂತ ಬಂದಾಗ ನಾವು ಈ ಥರ ಕೈ ಆಡಿಸ್ತಾನೆ ಇರಬೇಕು. ಹೌದು ಹೌದು, ಇಲ್ಲ ಇದ್ದರೆ ಅದು ಸ್ವಲ್ಪ ಸೀದು ಹೋಗುತ್ತೆ. ಹೌದು,
ಒಂದು ಆ್ಯಕ್ಚುಲಿ ಯೂಟ್ಯೂಬ್ ಚಾನಲ್ ಕೂಡ ಇದೆ. ಯೂಟ್ಯೂಬ್ ಚಾನಲ್ ಇದೆ. ಹೌದು. ಓಕೆ, ಹಾಗಾದ್ರೆ ಅಡುಗೆದ್ದು ಅದರಲ್ಲೆಲ್ಲ ಹೊರಗ್ತಾ ಇದ್ದೀರಾ? ಹೌದು. ಏನಿದೆ ಹೆಸರೇನಿದೆ? ರೂಪ ವಡ್ವ ಅಂತ. ರೂಪ ವಡ್ವ. ವಡ್ವ. ಸ್ವಲ್ಪ ಮಕ್ಕಳು ಸಪೋರ್ಟ್ ಮಾಡಿದ್ರು ನನಗೆ. ಈ ಥರ ಅಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡುವ ಅಮ್ಮ, ಚೆನ್ನಾಗಿ ಮಾಡ್ತೀಯಲ್ವಾ ಅಂತ. ಹಾಗಾಗಿ ಒಳ್ಳೆ ಸಪೋರ್ಟ್ ಸಿಕ್ತು. ಸಪೋರ್ಟ್ ಸಿಕ್ಕಿದೆ, ಒಳ್ಳೆದಾಯ್ತು. ಇದಾಯ್ತು. ಇವಾಗ ಸ್ವಲ್ಪ ಮೀಡಿಯಮ್. ಇವಾಗ ಇದಕ್ಕೆ ಸಕ್ಕರೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಸ್ವೀಟಿಗೆಲ್ಲ ಹೌದು, ಎಷ್ಟು ಬೇಕೋ ಎಷ್ಟು ನೋಡಿಕೊಂಡು ಹಾಕ್ಕೊಳ್ಳೋದು. ಸಕ್ಕರೆ ಪೌಡ್ರ್ ಮಾಡ್ಕೊಂಡಿದ್ದೀನಿ ನಾನು. ಹೌದು, ಇಲ್ಲ ಅಂದರೆ ಅದು ನೀರಾಗಲ್ಲ, ಅದಕ್ಕೋಸ್ಕರ. ಅಷ್ಟು ರಸ್ಕಿಗೆ ಹೌದು, ಅರ್ಧ ಕಪ್ನಷ್ಟಲ್ಲ? ಅರ್ಧ, 1 ಕಪ್ಪಿಗೆ ಅರ್ಧ ಕಪ್ ಸಾಕು. ಅದು ಸ್ವೀಟ್ ರಸ್ಕ್ ಆದ್ರಿಂದ ಸಾಕಾಗುತ್ತೆ. ಹೌದು. ಇವಾಗ ಇದಕ್ಕೆ ಹಾಲು ಹಾಕ್ಕೊಳ್ಬೇಕು. ಹಾಲು ಆ್ಯಡ್ ಮಾಡ್ತಿದ್ದೀರಲ್ಲ? ಹೌದು. ಇದು ಹಾಲು ಹಾಕಿದಾಗ ತುಂಬ ನೀರಾಗಲ್ಲ? ಇಲ್ಲ, ಅದು ಗಟ್ಟಿ ಆಗುತ್ತೆ. ಆಗುತ್ತೆ. ಹಾಲಲ್ಲೇ ಅದು ಬೇಯ್ತದೆ. ಅದಕ್ಕೆ ಮೈನ್ ಆಗಿ ಹಾಲಂತೂ ಬೇಕೇ ಬೇಕು, ಟೇಸ್ಟ್ ಆಗೋದಿಲ್ಲ. ಹಾಲು ಕಾಯಿಸ್ಕೊಳ್ಳಬಾರ್ದು, ಹಾಗೆ ಹಸಿ ಹಾಲೇ ಹಾಕ್ಕೊಳ್ಬೇಕು. ಸ್ವಲ್ಪ ತುಪ್ಪ ಬೇಕು ಈಗ. ತುಪ್ಪ ಬೇಕಾ? ಹೌದು. 1 ಸ್ಪೂನಾ? ಹಾಕಿ 1 ಸ್ಪೂನ್. ತುಪ್ಪ ಸ್ವೀಟಿಗೆ ಎಷ್ಟು ಹಾಕಿದ್ರು ಹೆಚ್ಚು ಅಂತ ಆಗಲ್ಲ. ಹೌದು. ಸಾಕಾ? ಬೇಕಾ? ಸ್ವಲ್ಪ ಹಾಕಿ. ತುಪ್ಪ ತಿನ್ನೋದು ಜಾಸ್ತಿ ಅಂತ ಕಾಣುತ್ತೆ. ಹೌದು. ಮನೆಯಲ್ಲಿ ಸ್ವೀಟೇ ಖಾರ ಎಲ್ಲ ಮಾಡ್ತೀರಾ? ಮಿಕ್ಸ್. ನಾನ್ ವೆಜ್ ಎಲ್ಲ? ನಾನ್ ವೆಜ್ ಇಲ್ಲ, ನಾವು ಪ್ಯೂರ್ ವೆಜ್. ಅದು ಸೂಪರ್. ನಾನ್ ವೆಜ್ ಹಾಗಾಗಿ ನಿಮ್ಮ ಮನೆಯಲ್ಲೆಲ್ಲ ಪ್ಯೂರ್ ವೆಜ್ಜಲ್ಲಿ ಜಾಸ್ತಿ? ಹೌದು, ವೆಜ್ಜಲ್ಲಿ ವೆರೈಟಿ. ವೆಜ್ಜಲ್ಲಿ ವೆರೈಟಿ. ಹೌದು. ಇದು ನೋಡ್ಲಿಕ್ಕೆ ಕೂಡ ಚೆನ್ನಾಗಿ ಬರ್ತದೆ. ಹೌದು. ಈ ನಾವು ನೋಡಿ ಯಾವುದು ಪೂಜೆಗೆಲ್ಲ ಮಾಡ್ತೀವಿ. ಹೌದು, ಅದೇ ಬರುತ್ತೆ. ಅದೇ ಥರ ತುಂಬ ಚೆನ್ನಾಗಿರುತ್ತೆ ಇದು ಆ್ಯಕ್ಚುಲಿ. ಇವಾಗ ಈ ಥರ ಬರಬೇಕು ನೋಡಿ, ಎಲ್ಲ ಒಟ್ಟಿಗೆ. ಇದಾಯಿತು. ಇದನ್ನೀಗ ತೆಗೆದಿಡುವ. ಓಕೆ, ಇದು ಆಲ್ಮೋಸ್ಟ್ ರೆಡಿ ಆಗಿದ್ರೆ ನಾವು ಈ ಕಡೆ ಇಟ್ಟು ಈಗ ಗೋಡಂಬಿ ಮತ್ತು ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಬೇಕು. ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಸ್ವಲ್ಪ ಹಾಕ್ಕೊಂಡಿದ್ದೇನೆ. ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಎಲ್ಲ ಹೌದು, ಒಟ್ಟಿಗೆ ಹಾಕ್ಕೊಂಡು ಹುರ್ಕೊಳ್ಳೋಣ. ಟೇಸ್ಟ್ ಅಂತೂ ಗಮ್ಮತ್ತಿರುತ್ತೆ ಅಂತಲ್ಲ? ನೋಡಬೇಕು. ಪರಿಮಳ ಅಂತೂ ಗಮಗಮಂತ ಬರ್ತುಂಟು. ಅದೇ ನಾನಂದರೆ ಅದರ ಹತ್ತಿರ ಮೀಟ್ ಮಾಡಿದ್ದೀನಲ್ಲ. ಅದೇ ತುಪ್ಪ ಹಾಕಿರೋದ್ರಿಂದ ಸ್ಮೆಲ್. ಅದೇ ಈಗ ಜೊತೆಗೆ ಗೋಡಂಬಿ, ದ್ರಾಕ್ಷಿ ಎಲ್ಲ ಆ್ಯಡ್ ಮಾಡುವಾಗ ಇನ್ನೂ ಗಮ್ಮತ್ತು. ಹೌದು, ಹೌದು. ಸ್ವಲ್ಪ ಕೆಂಪಗಾಗಬೇಕಿದು. ಕೆಲವರೆಲ್ಲ ಹಾಗೆ ಹಸಿ ಹಾಕ್ತಾರೆ, ಇಲ್ಲ ಹುರಿದು ಹಾಕಿದ್ರೆ ಚೆನ್ನಾಗಿ. ಇಷ್ಟು ಚೆನ್ನಾಗಿ ಮಾಡುವಾಗ ನೋಡುವಲ್ಲಿ ಹಸಿ ಹಸಿ ಗೋಡಂಬಿ. ಹೌದು, ಹೌದು. ತುಪ್ಪದಲ್ಲಿ ಫ್ರೈ ಮಾಡಿದರೆ ಅದು ಒಂಥರ ಅರೋಮ ಅದೇ ಥರ ಬರುತ್ತೆ. ನೋಡಿ, ಈ ಥರ ಕೆಂಪಗಾಗಬೇಕಿದು. ಆಯ್ತು, ಆಫ್ ಮಾಡು. ಇವಾಗ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಳ್ಬೇಕು. ಇದೊಂದು 2 ಸರ್ತಿ ಮಿಕ್ಸ್ ಆದರೆ ಆಯಿತು, ರಸ್ಕ್ ಹಲ್ವಾ ರೆಡಿ ಆಯಿತು. ಆಯ್ತು, ಇದು ಆಫ್ ಮಾಡ್ಕೊಳ್ಳೋಣ. ಹಾಕೊಳ್ಳೋದಲ್ಲ? ಓಕೆ, ಇನ್ನು ಸರ್ವ್ ಮಾಡಿ. ಹೌದು. ಇವಾಗ ಈಗ ಸರ್ವ್ ಮಾಡೋ ಟೈಮ್ ಅಲ್ಲ? ಹೌದು. ಐಟಮ್ ಆಗಲೇ ರೆಡಿಯಾಗಿದೆ. ಹೌದು. ಇವಾಗ ನೀವು ಹೇಳಬೇಕು ಹೇಗಿದೆ ಅಂತಲ್ಲ? ಇದಂತೂ ಹೇಳಬೇಕು ಅಂತಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ ಅಂತ ಕಾಣುತ್ತೆ. ಮಾತ್ರ ಇದು ಜಾಸ್ತಿ ತಿನ್ಲಿಕ್ಕೆ ಆಗೋದಿಲ್ಲ ಅಂತಲ್ಲ? ಸ್ವಲ್ಪ ಸ್ವಲ್ಪವೇ ಇಷ್ಟು ಮಾಡಿದರೆ ಸಾಕಲ್ಲ, ಮನೆಯವರೆಲ್ಲ ತಿನ್ಬೋದು, ಎಲ್ಲರಿಗೂ ಸಾಕಾಗುತ್ತೆ. ಹೌದಾ? ರಸ್ಕ್ ಹಲ್ವಾ ರೆಡಿ ಆಯಿತು. ಹೇಗಿದೆ ಅಂತ ತಿಂದು ನೋಡಿ ಹೇಳಿ. ಚೆನ್ನಾಗಿ ಉಂಟು ಮ್ಯಾಮ್. ಮೇಲ್ಗಡೆ ನೀವು ಅದಕ್ಕೆ ಡ್ರೈ ಫ್ರೂಟ್ಸ್ ಕೂಡ ಆ್ಯಡ್ ಮಾಡಿ ಕೊಟ್ಟಿದ್ದೀರಾ, ಜಾಸ್ತಿ ಇರಲಿ ಅಂತೇಳಿ. ಬಟ್ ಈ ಥರ ಹಲ್ವಾ ಮಾಡಿಕೊಟ್ರೆ ಜಾಸ್ತಿ ಮಾತಾಡಲಿಕ್ಕಿಲ್ಲ, ಟೇಸ್ಟ್ ನೋಡಲಿಕ್ಕೆ ಕಾಯ್ತಾ ಇದ್ದೇನೆ ನಾನು. ಖಂಡಿತ ಚೆನ್ನಾಗಿ ಬಂದಿರೋದು, ಟೇಸ್ಟ್ ನೋಡೋದಾಗಾದ್ರೆ. ಖಂಡಿತ. ಓಕೆ, ರೂಪಾ ಮ್ಯಾಮ್ ಸಾಕಾಗಿರುವಂತಹ ರಸ್ಕ್ ಹಲ್ವಾ ಅಂತವ್ರು ರೆಡಿ ಮಾಡಿ ಕೊಟ್ಟಿದ್ದೀನಿ. ನಾನಂತೂ ಟೇಸ್ಟ್ ಮಾಡೋಕ್ಕೆ ಕಾಯ್ತಿದ್ದೀನಿ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ.
ರಸ್ಕ್ ಹಲ್ವಾ ತಯಾರಿಸುವ ವಿಧಾನ. ಮೊದಲಿಗೆ ರಸ್ಕ್ ಅನ್ನು ಪುಡಿ ಮಾಡಿಟ್ಟುಕೊಳ್ಳಿ. ನಂತರ ಸ್ವಲ್ಪ ತುಪ್ಪವನ್ನ ಬಿಸಿ ಮಾಡಿಕೊಂಡು ರಸ್ಕ್ ಪುಡಿಯನ್ನು ಹುರಿಯಿರಿ. ತುಪ್ಪ ಪೂರ್ತಿ ಹೀರಿಕೊಂಡು ಘಮ ಬರುವವರೆಗೂ ಹುರಿದು ಅರ್ಧ ಕಪ್ ಸಕ್ಕರೆ ಪುಡಿ, ಸ್ವಲ್ಪ ಹಾಲು ಹಾಕಿ ಬೆರೆಸಿಕೊಳ್ಳಿ. ಇನ್ನಷ್ಟು ತುಪ್ಪ ಹಾಕಿ ಮಗುಚುತ್ತಾ ಬೇಯಿಸಿ. ಹಾಲು ಪೂರ್ತಿ ಆವಿ ಆಗುವವರೆಗೂ ಬೇಯಿಸಿಕೊಳ್ಳಿ. ಕೊನೆಯಲ್ಲಿ ತುಪ್ಪದಲ್ಲಿ ಹುರಿದ ಗೋಡಂಬಿ, ದ್ರಾಕ್ಷಿ ಹಾಕಿ ಬೆರೆಸಿ. ಈಗ ರುಚಿಯಾದ ರಸ್ಕ್ ಹಲ್ವಾ ತಯಾರು. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.